ಎಎನ್ಎಂ ಕುಕ್ಕಂದೂರು ಹಾಗೂ ಮುತ್ತು ಶ್ರೀ ಮೊಗಪ್ಪ ಚನಾ ಡೆವಲಪರ್ಸ್ ಬೆಲ್ಲಾರೆ ಬಾಲಕಂದೂರ ಮುತ್ತು ಶ್ರೀ ಮೊಗಪ್ಪ ಮಂಜ ಮುಂಜಾನೆ ಶುಭ ಮಂಗಳಕರಮ ಇರಗಿರುವ ಸ್ಟಾರ್ ಪ್ಲೇಯರ್ ಮೂರ್ತಿ ಆನ್ ಟಾಸ್ ಟಾಸ್ ವಿನ್ ಬೈ ಮೊಗಪ್ಪ ಚಾಯ್ಸ್ ಕೋರ್ಟ್ ನಾಣ್ಯ ಚಿಮಗೆಯನ್ನು ತಮ್ಮದಾಗಿಸಿಕೊಂಡು ಅಂಕಣವನ್ನು ಆಯ್ದುಕೊಂಡಿದೆ ಮುತ್ತು ಶ್ರೀ ಮೊಗಪ್ಪ. ಯಸ್ ಪಂದ್ಯ ಕುರಿತ ಪ್ರಥಮ ದಾಳಿ ಮೂರ್ತಿ ಆಪಲ್ ವರ್ಸಸ್ ಪೈನಾಪಲ್. ಕೂಟೇಲು ರಮಣ ಅವರು ಮೇಡಮ್ ವೇದಿಕೆ ಬಳಿ ಬನ್ನಿ. ರಮಣ ಫ್ರಮ್ ಕೂಟೇಲು. ಪೈನಾಪಲ್ ಟು ಆಪಲ್. ಜರ್ಸಿ ನಂಬರ್ 11 ಎಎನ್ಎಂ ಕೊಕ್ಕಂದೂರು. ಜರ್ಸಿ ನಂಬರ್ 10 ಮೊಗಪ್ಪೆ ಭದ್ರಕೋಟೆ ಇದ್ದಾಳೆ. ಇಬ್ಬರ ಕಥೆಯಲ್ಲಿ ಶೂನ್ಯ. ಹೋತ ಮಾಧವನತ ಯಸ್ ರೈಟ್ ಅಮ್ಮ ಅಡ್ಡಿ ಮಾಡು ಇಲ್ಲವೇ ಮಡಿ ಹೋತ ಮಾದ ಹಿಡಿತ ಆದರೆ ವಿಫಲ. ಜರ್ಸಿ ನಂಬರ್ 4 ಮಿಸ್ಟರ್ ಪುರುಷೋತ್ತಮ ಎಎನ್ಎಂ ಭದ್ರಕೋಟೆ ಒಳಗಿದ್ದಾರೆ. ನೋಡೋಣ ಬೋನಸ್ ಗೆಲ್ಲಾಗಿ ಏನಾಗುತ್ತೆ ಅಂತ ನೋಡೋಣ. ನಿಧಾನಗತಿಯಲ್ಲಿ ಹೋತಮಾದ ಹಿಡಿತ ನೋಡೋಣ. ಜಸ್ಟ್ ಮಿಸ್ ಅನ್ನ ರೈಡರ್ ಔಟ್. ನೀಟ್ ಇರ್ದ ಪಟ್ರಿಗೂ ನೀಟ್ ಓಡಲಕ್ಕೆ ಪುಸ್ತಂಗೆ. ಜರ್ಸಿ ನಂಬರ್ 3 ಜೆಎನ್ಎಂ ತಂಡದ ದಾಳಿಗಾರ ಮೊಗಪ್ಪೆ ಭದ್ರಕೋಟೆ ಒಳಗೆ. ನಂಬರಿನ ದಾಳಿಗಾರ ಜೆಎನ್ಎಂ ಬಿರುಸಿನ ದಾಳಿಯಲ್ಲಿ ಯಾವುದೇ ಅಂಕವಿಲ್ಲದೆ ಬರಲಿದ್ದಾರೆ. Once again Murthy, star rider of the team. Targeting in the left corner. Third right, do or die. Third right, do or die. ಮಾಡು ಇಲ್ಲವೇ ಮಡಿ. ಹೋತವಾದ ಹಿಡಿತ ನೋಡೋಣ. 1 2 3 4 5 6 ಎಷ್ಟಪ್ಪ ಪಾಯಿಂಟ್. ಸೂಪರ್ ರೈಡ್.
ಮೂಲಕ ಸೂಪರ್ ರೈಡ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಬಾಯ್ ಮಗಪ್ಪೆ ಮೂರು ಈಚ್ 3 ಈಚ್ 3 ಈಚ್ 3 ಈಚ್ ಮತ್ತೊಮ್ಮೆ ಮಗದೊಮ್ಮೆ ಮೂರ್ತಿ ಮಾಡು ಇಲ್ಲವೇ ಮಾಡಿ ಒನ್ಸ್ ಅಗೈನ್ ಸ್ಟಾರ್ ರೈಡರ್ ಮೂರ್ತಿ ಹೋತಮದ ದಾಳಿ ಬೋನಸ್ ಗೆಲ್ಲಕ್ಕೆ ಕಾದ್ ನೋಡ ನಾವು ಮೂರ್ತಿಯವರ ದಾಳಿ ಯಾರ ಪರವಾಗಿದೆ ಅಂತ ಹೋತಮಾಲೆ ಸ್ಟಾರ್ ರೈಡರ್ ಅನ್ನು ತಮ್ಮ ತೆಕ್ಕೆಗಿಳಿದ ಮಗಪ್ಪೆ ತಂಡ 4-3 ಒಂದಕ್ಕದ ಮುನ್ನಡೆಯಲ್ಲಿ ಮಗಪ್ಪೆ ಮುತ್ತು ಶ್ರೀ ಮಗಪ್ಪೆ 4-3 ಸೂಪರ್ ಟೆಕಲ್ ಆನ್ ಪುಟಿಚ್ಚ 2 ಬಿಟ್ಟ ಅಲ್ಲಂತಿರಲ್ಲ ಜಸಿನ ಬಾರ್ 11 ಸೂಪರ್ ಟೆಕಲ್ ಇಸ್ ಯಾವುದೇ ಅಂಕವಿಲ್ಲ. ಜಸಿನ ಬಾರ್ 10 ನಮ್ ಕೊಕ್ಕೊಂದರು ತಂಡದ ದಾಳಿಗಾರ ಯಾವುದೇ ಅಂಕವಿಲ್ಲ. ಜಸಿನ ಬಾರ್ 4 ಪುರುಷೋತ್ತಮ ಅವರ ದಾಳಿಯಲ್ಲಿ ಸೂಪರ್ ಟೆಕಲ್ ಇಸ್ சூப்பர் டக்கர் மறுபடி பிடிச்சா 2 விட்டா யாரும் தெரியல. வெயிட் பண்ணி பாப்போமா பார்க்க வேண்டியதா. இப்பவும் ஒண்ணு இல்லப்பா. Jasinova 10 Tufani third right do or die ಮಾಡು ಇಲ್ಲವೇ ಬಡಿ இப்ப விட்டாலும் 2 பிடிச்சாலும் 2 ಸೂಪರ್ ಟೆಕಲ್ ತುಫಾನ್ ಸೂಪರ್ ಟೆಕಲ್ ಮೂಲಕ 2 ಅಂಕವನ್ನು ಮಾಡು ಇಲ್ಲವೇ ಬಡಿ ಜಸಿನ ಬಾಲ್ 4 ಬೋನಸ್ ಆನ್ ಬೋನಸ್ ಇಸ್ ಆನ್ ತೀರ್ಪುಗಾರಿಂದ ರೈಡರ್ ಔಟ್ ಎಂಬ ಘೋಷಣೆ. ವೀಕ್ಷಕರೇ ದಯವಿಟ್ಟು ಆಟಗಾರರಿಗೆ ಚಪ್ಪಾಳೆಯನ್ನು ಸಹಕರಿಸಿ. ಸುಮ್ಮ ಪಟಕನ ಮುಷ್ಟಾಯಿಗೆ once again super tackle on kai cat specialist Viji ಯಾವುದೇ ಅಂಕವಿಲ್ಲ. once again just number 10 from ANM Kokanduru. ಜಸಿನ ಬಾಲ್ 10 ಚೇನಂ ಕೊಕ್ಕೊಂದೂರು ತಂಡದ ಆಟಗಾರ ಮುಗಪ್ಪೆ ಭದ್ರಕೋಟೆ ಒಳಗೆ ಬೋನಸ್ಗೆ ಲಗ್ಗೆ ನಿಧಾನಗತಿಯ ದಾಳಿ ಯಾವುದೇ ಅಂಕವಿಲ್ಲ ತನ್ನ ತಂಡಕ್ಕೆ ಹಿಂದಿರುಗಿದ್ದಾರೆ. ಮತ್ತೊಮ್ಮೆ ಜಾಸಿನ ಬಾಲ್ 9 ಮುಂದಿನ ಪಂದ್ಯಾಟಕ್ಕೆ ತಯಾರಿರಬೇಕು. ಎಸ್ಎಫ್ಸಿ ಕೂಟೇಲು ವರ್ಸಸ್ ಎಂಜೆ ಶ್ರೀ ಸುಳ್ಯ. ಎಸ್ಎಫ್ಸಿ ಕೂಟೇಲು ವರ್ಸಸ್ ಎಂಜೆ ಶ್ರೀ ಸುಳ್ಯ.
Once again, Super Tackle on. Once again, bonus on. Judge number 10, Daligara. Mogappe Badra called. What a wonderful tackle. Double ankle hold by Karna. Judge Right hold plus Super Tackle on. തൊട്ടയാകണോ ഇല്ല പിടിച്ചാകണോ പിടിച്ച രണ്ട് ഒറ്റക്കാല ജന ഒരു ക്യാച്ച് ഇല്ല എന്നാ ക്യാച്ച് 2 പോയിന്റ് വിജയ് 7-6 in favor of A&M Kokondur. ಜಿಪ್ಪಿ ಇವರಿಂದ ಜಾಸ್ತಿ ನಂಬರ್ 11 ದಾಳಿಗಾರ ಮೊಗಪ್ಪೆ ಭದ್ರಕೋಟೆ ಒಳಗೆ ಜಿಪ್ಪಿ ಯಾವುದೇ ಅಂಕವಿಲ್ಲ. First up, second time out by Mogappe. Time out over. 7-6 in favor of A&M Kokondur. ನಮ್ಮ ಅಂಕಣದ ಎಡಭಾಗದಲ್ಲಿ ಹೋಟೆಲ್ ಇನಿ ಮಾತ್ರ Yes. ಕೂಡ Once again, Super Tackle. ಮತ್ತೊಮ್ಮೆ Super Tackle specialist. ಮಿಸ್ಟರ್ ಪುರುಷೋತ್ತಮ ಎಸ್ ಈತ High catcher with ಈತ ಪುರುಷೋತ್ತಮ ಆದ್ರೆ ಅಂತ ವಿಜಯಕಾಂತ್ ಡಬಲ್ ಟೈ ಕಬಡ್ಡಿ ವೀಕ್ಷಕರೇ ದಯವಿಟ್ಟು ಚಪ್ಪಾಳೆಯಿಂದ ಪ್ರೋತ್ಸಾಹಿಸಿ Once again, Super ನಮ್ಮ Tackle. ತಂಡ ಮುಂದೆ மறுபடி 2 9-6 ಜನ ஒரு ಕ್ಯಾಚ್ ಮಾ 9-6 in favor of A&M Kokondur. 2 பூச்சி மேல போயிட்டாங்கப்பா. అన్న హోటల్ పొరట ఉందా ఉండా బెచ్చ బెచ్చ ఉండా ఉండా ಇದು ಇಚ್ಛಾನ ಬೋದು ಪಾರ್ನುಂಡೆ ಛಾಯೆ ಅಪಗ ಬರ್ಬ ಪೂರ ಕಾತಂದುಳ್ಳೆ ಹೋಟೆಲ್ ಇನಿ ಮಾತ್ರ ಆತ ಎಲ್ಲ ಇಜ್ಜ ನಿಜ ಅತ್ತ ಇದು ಇಚ್ಛಾನ ಈ ಬೋದು ಪಾರ್ನುಂಡಾ ಮೊಗ ಹೆಂಚಿನ ಒಂಜಿ ಸ್ಪೆಷಲ್ ಉಂಡು ಪಂಡೇರೆ ಹೆಂಚಿನ ಬ್ರೆಡ್ ಆಮ್ಲೆಟ್ ಕಬಾಬ ಇತ್ತೆ ಬರ್ಪಣವ ಪೂರ ಒಂಜಿ ಮ್ಯಾಚ್ ಅವಳವೆ ಹೆಂಚಿನ ಪೂರ ಉಂಟಣ್ಣ 9-6 ಪಾಯಿಂಟ್ ವಿಜಯ್ புஷாப்லப்பா. ಜನ ஒரு ಕ್ಯಾಚ್ ಇಲ್ಲ செம்ம கேட்ச் செம்ம பாயிண்ட். இப்ப பார்க்கலாம் ஜெர்சி நம்பர் 12 ಇಪಿ ಜೆಎನ್ಎಂ ಕೊಕ್ಕಂದೂರು ತಂಡದ ದಾಳಿಗಾರ 9-6 9-6 9-6. Nine six in favor of A&M Kokondur. ಜೆರ್ಸಿ ನಂಬರ್ 12 ದಾಳಿಗಾರ
ಕೊಕ್ಕಂದೂರು ಭದ್ರಕೋಟೆಯೊಳಗೆ ಮತ್ತೊಮ್ಮೆ ಮಿಸ್ಟರ್ ಮಣಿಕಂಠ ಜರ್ಸಿ ನಂಬರ್ 7 ದುವಾಡಾಯ್ ತಡ್ರಾಯ್ ಚೋರ್ ಚಾಯ್ ಮಾಡು ಇಲ್ಲವೇ ಮಡಿ ಒಂದ ಮಲ ಫೋನ ಏನ ವಾವ್ ವಾಟ್ ಎ ಸೊಳ್ಳೆ ಮೂಡಲ್ಲ ಪುಷ್ಟಾಗಿ ಬಾ ಒನ್ಸ್ ಅಗೈನ್ ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಮಾಡ್ಬೇಕು ಕೊಂದೂರು రెండా ముంచి 4 పాయింట్ లీడింగ్ పెట్టాక డూ ఆర్ డై ఫ్రమ్ మూర్తి డూ ఆర్ డై do or die ఎస్ ಹೋಟೆಲ್ ದಾಲೆ ನೋಡೋಣ ಒತ್ತ ಬಾಲೆ ವಾವ್ both are out ಆಟಗಾರರ ಗಮನಕ್ಕೆ ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರ್ತದೆ. ಯಾವುದೇ ಚರ್ಚೆಗೆ ಆಸ್ಪದ ಇರುತ್ತಿಲ್ಲ. Yes, it's a super tackle. 2-1. ಎರಡಂಕ ಮಗಪ್ಪ ಒಂದಂಕ ಕೊಕ್ಕಂದೂರು ತಂಡಕ್ಕೆ 2 ಅಂಕ ಮೊಗಪ್ಪೆ 8-11 8-11 ಜರ್ಸಿ ನಂಬರ್ 11 ಕೊಕ್ಕಂದೂರು ಭದ್ರಕೋಟೆವರೆಗೆ ಯಾವುದೇ ಅಂಕವಿಲ್ಲದೆ ತನ್ನ ತಂಡಕ್ಕೆ ಹಿಂದಿರುಗಿದ್ದಾರೆ. ಮತ್ತೊಮ್ಮೆ ಮಿಸ್ಟರ್ ಇಪಿ ಜರ್ಸಿ ನಂಬರ್ 11 ಮೊಗಪ್ಪೆ ಭದ್ರಕೋಟೆಯೊಳಗೆ ತನ್ನ ದಾಳಿ ಜಂಕುನ್ಲಿ ಆಫ್ ಕೊಕ್ಕಂದೂರು ನಮ್ಮ ಕೊಕ್ಕಂದೂರದ ಜಂಕುನ್ಲಿ Eleven, 8. Eleven, 8. 11-8. ಯಾವುದೇ ಅಂಕವಿಲ್ಲ 11-8 ಮಣಿಗಂಟ ಮಣಿ ಫ್ರಮ್ ಎ ಕೊಕ್ಕಂದೂರು ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಬಾಯ್ ಮೊಗಪ್ಪೆ 3 ಅಂಕಗಳ ಮುನ್ನಡೆಯೊಂದಿಗೆ ಎ ಕೊಕ್ಕಂದೂರು ಅಂಕಪಟ್ಟಿಯಲ್ಲಿ ಸೂಚನೆ 11-8. ಪಂದ್ಯಾಟ ಮುಂದುವರಿಗೆ ಜರ್ಸಿ ನಂಬರ್ 11 ದಾಳಿಗಾರ ಎ ನಮ್ಮ ಭದ್ರಕೋಟೆಯೊಳಗೆ ಮಾಡು ಇಲ್ಲವೇ ಮಡಿ ಕಾದು ನೋಡೋಣ. ಉತ್ತಮವಾದ ದಾಳಿ ವಾಟ್ ಸೂಪರ್ ಟೈ ಹೋಲ್ಡ್ ರೈಡರ್ ರೌಲ್ ಎಂಬ ಘೋಷಣೆ. ಮತ್ತೊಂದು ಅಂಕದ ಸೇರ್ಪಡೆ ಎ ನಮ್ಮ ತಂಡಕ್ಕೆ.
Third right, do or die. Do or die. Super tackle on. What a tackle! Karna! Double ankle hold. Super bhaja. Super tackle. 2 point. 10-12. 2 point lead. Difference between both teams 2 points. Ten, 12. 10-12. Last 5 minutes for full time. ಕೊನೆಯ ಘಟ್ಟ ಕಡೆಯ 5 ನಿಮಿಷ. Once again, wonderful catch. Single pucci சாதனை பண்ணிருக்கிறாங்க இப்போ முகப்ப பசங்க. 11-12 ಒಂದು ಅಂಕದ ಡಿಫರೆನ್ಸ್ ಬಿಟ್ವೀನ್ ಬೋತ್ ಟೀಮ್ಸ್. 11-12 ಒಂದು ಅಂಕದ ಮುನ್ನಡೆಯಲ್ಲಿ ಜೆಎನ್ಎಂ ಉತ್ತಮವಾದ ಹಿಡಿತ ಆದರೆ ವಿಫಲ ಮತ್ತೊಂದು ಅಂಕದ ಸೇರ್ಪಡೆ ಈ ಮೂಲಕ 12 ಸಮಬಲದ ಹೋರಾಟ. ಚಲೀಚ್ ಟೈಮ್ ಔಟ್ ಅವರ ಮಗಪ್ಪೆ ಸೆಕೆಂಡ್ ಟೈಮ್ ಪಂದ್ಯಾಟದಲ್ಲಿ ಈ ಪಂದ್ಯಾಟದಲ್ಲಿ ಪ್ರಥಮ ಬಾರಿಗೆ ಔಟ್ ಆಗಿದ್ದಾರೆ ವಿಜಯ್. ಕೈ ಕ್ಯಾಚ್ ಜಸ್ಟ್ ಕೈ ಸ್ಲಿಪ್ ಆಯ್ತು ಬೇರೆ. ಜಸಿನ ಬಾ 3 ದಾಳಿಗಾರ ಮೊಗಪ್ಪೆ ಭದ್ರಕೋಟೆ ಒಳಗೆ ಮತ್ತೊಮ್ಮೆ ಬೋನಸ್ ಗೆಲ್ಲಕ್ಕೆ ಮತ್ತೊಂದು ಅಂಕದ ಸೇರ್ಪಡೆ ಮೊಗಪ್ಪೆ ತಂಡಕ್ಕೆ. 13-12 ಒಂದು ಅಂಕದ ಮುನ್ನಡೆ ಮೊಗಪ್ಪೆ. 13-12 ಇನ್ ಫೇವರ್ ಆಫ್ ಮೊಗಪ್ಪೆ. ನಿಧಾನಗತಿಯಲ್ಲಿ ಚೇತರಿಕೆ ಕಂಡು ಈಗ ಒಂದಂಕದ ಮುನ್ನಡೆಯಲ್ಲಿ ಮೊಗಪ್ಪೆ ತಂಡ. ಸೂಪರ್ ಟ್ಯಾಕಲ್ ಇಸ್ ಓನ್. ಸೂಪರ್ ಟ್ಯಾಕಲ್ ಆನ್ ಕೊಕ್ಕುಂದೂರು. ಮತ್ತೊಮ್ಮೆ ಇಪಿ ಜರ್ಸಿ ನಂಬರ್ 11 Ibrahim. Jankunli of Kokonduru team. A running kicker. His power. Last 3 minutes for full time. ಘಟ್ಟ ಕಡೆಯ 3 ನಿಮಿಷ. ಯಾವುದೇ ಅಂಕವಿಲ್ಲದೆ ಮರಳಿದ್ದಾರೆ. ಸೂಪರ್ ಟೇಕಲ್ ಆನ್ 13-12. ಜರ್ಸಿ ನಂಬರ್ 12 ದಾಳಿಗಾರ ಸೂಪರ್ ಟ್ಯಾಕಲ್ ಇಸ್ ಓನ್. ಮತ್ತೊಮ್ಮೆ ಜರ್ಸಿ ನಂಬರ್ 12 ದಾಳಿಯಲ್ಲಿ ಉತ್ತಮವಾದ ಈ ಮೂಲಕ ತಂಡ 17-12 5 ಅಂಕಗಳ ಮುನ್ನಡೆಯಲ್ಲಿ ಮೊಗಪ್ಪೆ ತಂಡ. ಮತ್ತೊಮ್ಮೆ ಸ್ಟಾರ್ ರೈಡರ್ ಆಫ್ ಟೀಮ್ ಮೂರ್ತಿ ದಾಳಿಯಲ್ಲಿ 2 ಪಾಯಿಂಟ್. 2 ಅಂಕ ತಮ್ಮ ತಂಡಕ್ಕೋಸ್ಕರ. ಹಿ ಇಸ್ ದ ಸ್ಟಾರ್ ರೈಡರ್. 14-17 14 14-17 3 ಅಂಕದ ಮುನ್ನಡೆಯಲ್ಲಿ. ಲಾಸ್ಟ್ 2 minutes for time. ಮತ್ತೊಮ್ಮೆ ಮೂರ್ತಿಯವರ ದಾಳಿ ಸೂಪರ್ ರೈಡ್ ಈ ಮೂಲಕ ಮೂರ್ತಿಯವರು ಸೂಪರ್ ರೈಡ್ 17 ಬೋನಸ್ ಆನ್
Jersey number 11. Bonus is on. Yes, what a rider out ಎಂಬ Rider. ತೀರ್ಪು ನೀಡಿದ್ದಾರೆ ನಮ್ಮ ತೀರ್ಪುಗಾರರು. ಮತ್ತೊಂದು ಅಂಕಲ ಸೇರ್ಪಡೆ ಎಎನ್ಎಂ ಕೊಕ್ಕನೂರು ತಂಡಕ್ಕೆ. ಸ್ಟಾರ್ ರೈಡರ್ once again on right. Last minute for full time. Yes, almost to total 3 points. 21-70 ನಾಲ್ಕು ಅಂಕಗಳ ಮುನ್ನಡೆಯಲ್ಲಿ ಏನು ಮುಗಿದು ತಂಡ ಬೋನಸ್ 21-17 ಮತ್ತೊಂದು ಅಂಕದ ಸೇರ್ಪಡೆ. 18-21 18-21 ಮುಂದಿನ ಪಂದ್ಯಕ್ಕೆ SFC ಕೂಟಲೆ ಹಾಗೂ MG ಶ್ರೀ ಸುಳ್ಯ ತಂಡಗಳು ತಯಾರಿಯಲ್ಲಿರಬೇಕು. ಬರಬೇಕು ಅಂಕಣದ ಬಳಿ. ಮಿಸ್ಟೇಕ್ 22-18 18-22 ನಾಲ್ಕು ಅಂಕಗಳ ಮುನ್ನಡೆಯಲ್ಲಿ ಸ್ಟಾರ್ ರೈಡರ್ ಇಸ್ ಆಲ್ವೇಸ್ ಎ ಸ್ಟಾರ್ ರೈಡರ್. ಹತ್ತೊಂಬತ್ತು 22 ಎಸ್ ಇವತ್ತು ಪಂದ್ಯ ಗಮನಿಸಿಕೊಂಡಿದೆ ಎಎನ್ಎಂ ಕೊಕ್ಕನೂರು. ಮೂರ್ತಿ ಯು ಆರ್ ರಿಯಲಿ ಸ್ಟಾರ್ ಮ್ಯಾನ್. ನೆಕ್ಸ್ಟ್ ಮ್ಯಾಚ್ SFC ಕೂಟಲ ಹಾಗೂ MG ಶ್ರೀ ಸುಳ್ಯ ತಂಡ ಆದಷ್ಟು ಬೇಗ ಅಂಕಣದ ಬಳಿ ಬರಬೇಕು.